ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳು. ಈ ದಿನ ನಾನು ನಿಮ್ಮೊಡನೆ ಹಂಚಿಕೊಳ್ಳುವ ಸುವಾರ್ತೆ ಕ್ರಿಸ್ತ ಜಯಂತಿಯ ನಡುರಾತ್ರಿ ಪೂಜೆಯ ವಾಚನಗಳು. ಯೇಸು ನಮ್ಮೆಲ್ಲರನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭುವಿನ ಆಶೀರ್ವಾದ, ಪ್ರಭುವಿನ ಕರುಣೆ, ಪ್ರಭುವಿನ ಪ್ರೀತಿ, ಪ್ರಭುವಿನ ದಯೆ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ಈ ದೇಹ, ಆತ್ಮ, ಮನಸ್ಸು ಅಭಿಷೇಕಗೊಳ್ಳಲಿ. ಯೇಸು ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿರಿ. ವಿಶ್ವದಾದ್ಯಂತ ಇವತ್ತು ಕ್ರಿಸ್ತ ಜಯಂತಿಯನ್ನು ಆಚರಿಸುತ್ತಿರುವಾಗ ಈ ವಿಶ್ವದ ಮೇಲೆ ನೀವು ಎಷ್ಟೊಂದು ಪ್ರೀತಿಯನ್ನಿಟ್ಟಿರೆಂದರೆ, ಸರ್ವೇಶ್ವರನೇ, ನೀವು ಅಮೋಘವಾಗಿ ನಮ್ಮನ್ನು ಪ್ರೀತಿಸಿ ಯೇಸುವನ್ನೇ ಧರೆಗೆ ಧಾರೆ ಎರೆದಿರಿ. ಆ ಯೇಸು ನಮ್ಮ ರಕ್ಷಕ, ಪಾಪ ವಿಮೋಚಕ, ಬಿಡುಗಡೆ ನಾಯಕ. ಆತನ ರಕ್ಷಣೆಯಲ್ಲಿ ಜೀವಿಸುವಾಗ ನಮಗೆ ಸದಾ ಸ್ವರ್ಗ ಸಾಮ್ರಾಜ್ಯದತ್ತ ನಮ್ಮ ಒಲವು ಮತ್ತು ನಮ್ಮ ಎಲ್ಲಾ ನಿಲುವುಗಳು ನಿಮ್ಮ ವಾಕ್ಯದ ಪ್ರಕಾರ ನಾವು ಜೀವಿಸಿದಾಗ ಆಶೀರ್ವಾದಗೊಳ್ಳುತ್ತವೆ. ಇದೋ ನಮ್ಮ ಜ್ಞಾನವನ್ನು, ನಮಗೆ ಸ್ವರ್ಗೀಯ ಜ್ಞಾನವನ್ನು ನೀಡಿರಿ. ನಮ್ಮ ಜ್ಞಾನವನ್ನು ಹೆಚ್ಚಿಸಿರಿ. ನಮ್ಮಲ್ಲಿರುವ ಬಲಹೀನತೆಗಳನ್ನು ಮನ್ನಿಸಿರಿ. ಇಂದು ಆಲಿಸುವ ಈ ಸುವಾರ್ತೆ ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಆತ್ಮೀಯರೇ, ತೆಗೆದುಕೊಳ್ಳೋಣ ನಡುರಾತ್ರಿಯ ಪೂಜೆಯ ವಾಚನಗಳು. ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ, ಅಧ್ಯಾಯ 9 ವಾಕ್ಯಗಳು 1-7. ಐಸಾಯಾ ಚಾಪ್ಟರ್ 9 ವರ್ಸಸ್ 1-7. ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದ ಆ ನಾಡಿಗೆ ಇನ್ನು ಮುಂದೆ ಕತ್ತಲಿರುವುದಿಲ್ಲ. ಒಮ್ಮೆ ಜಬುಲೋನ್ ಮತ್ತು ನಫ್ತಾಲಿಯ ಗೋತ್ರಗಳಿಗೆ ಬೀಡಾಗಿದ್ದ ಆ ಪ್ರಾಂತ್ಯವು ಅವಮಾನಕ್ಕೆ ಗುರಿಯಾಗಿತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಘನತೆ, ಗೌರವ ಬರುವುದು. ಸಮುದ್ರದ ಹಾದಿಯಿಂದ ಹಿಡಿದು ಜೋರ್ದಾನಿನ ಆಚೆಯಲ್ಲಿರುವ ಪ್ರಾಂತ್ಯದವರೆಗೆ ಮಾತ್ರವಲ್ಲ, ಅನ್ಯ ಜನರು ಇರುವ ಗಲಿಲೆಯ ಪ್ರಾಂತ್ಯದವರೆಗೂ ಘನತೆ, ಗೌರವ ಬಂದೊದಗುವುದು. ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ, ಪ್ರಜ್ವಲಿಸಿದ ಜ್ಯೋತಿ ಕಗ್ಗತ್ತಲಲ್ಲಿ ಬಾಳುತ್ತಿದ್ದ ನಾಡಿಗರಿಗೆ, ವೃದ್ಧಿಗೊಳಿಸಿರುವೆ ನೀನು ಆ ದೇಶವನ್ನು, ಅಧಿಕಗೊಳಿಸಿರುವೆ, ಅಧಿಕರಿಸಿರುವೆ ಅದರ ತೋಷವನ್ನು. ಸುಗ್ಗಿ ಕಾಲದಲ್ಲಿ ಹಿಗ್ಗುವವರಂತೆ, ಕೊಳ್ಳೆ ಹಂಚಿಕೊಳ್ಳುವವರಂತೆ ಹರ್ಷಿಸುವರವರು ನಿನ್ನ ಮುಂದೆ. ಮುರಿದು ಹಾಕಿದೆ ಭಾರವಾದ ಅವರ ನೊಗವನು, ಅವರ ಬೆನ್ನನ್ನು ಬಡಿದ ಬೆತ್ತವನು, ದಬ್ಬಾಳಿಕೆ ನಡೆಸಿದವರ ದೊಣ್ಣೆಯನು. ಮಿದ್ಯಾನನ್ನು ಗೆದ್ದ ದಿನದಂದು ಹಾಗೆಯೇ ಮಾಡಿದೆಯಲ್ಲವೇ ನೀನು. ಅಗ್ನಿಗುಂಡಕ್ಕೆ ಆಹುತಿಯಾಗುವ ಯುದ್ಧಕ್ಕೆ ಬಂದ ಯೋಧರ ಪಾದರಕ್ಷೆಗಳು, ರಕ್ತಸಿಕ್ತವಾದವರ ದೇಹದ ಕವಚಗಳು, ಮಗುವೊಂದು ಹುಟ್ಟಿತೆ ಮಗೆ, ವರಪುತ್ರನನ್ನು ಕೊಟ್ಟರೆ ಮಗೆ, ಆತನ ಕೈಯಲ್ಲಿಹುದು ರಾಜ್ಯಾಡಳಿತ. ಅದ್ಭುತಶಾಲಿ, ಮಂತ್ರಿ ಶ್ರೇಷ್ಠ, ಪರಾಕ್ರಮ ದೇವ, ಅನಂತ ಪಿತ, ಶಾಂತಿ ನೃಪ, ಇವು ಆತನ ನಾಮಾಂಕಿತ. ಅಂತ್ಯವಿರದಾತನ ರಾಜ್ಯಾಭಿವೃದ್ಧಿಗೆ, ಕೊನೆಯಿರದ ರಾಜ್ಯದ ಶಾಂತಿಗೆ. ಆಸೀನನಾಗುವನಾತ ದಾವೀದನ ಸಿಂಹಾಸನದ ಮೇಲೆ, ಅಧಿಕಾರ ನಡೆಸುವನು ಆ ಸಾಮ್ರಾಜ್ಯದ ಮೇಲೆ. ಬಲಪಡಿಸುವನು ನ್ಯಾಯ ನೀತಿಯಿಂದನು, ಇಂದಿಗೂ ಎಂದೆಂದಿಗೂ ಸ್ಥಿರಪಡಿಸುವನದನು. ಸರ್ವಶಕ್ತ ಸ್ವಾಮಿಯ ಆಗ್ರಹವೇ ಸಾಧಿಸುವುದದನು. ಇಂದಿನ ಕೀರ್ತನೆ 96 ಶ್ಲೋಕ. ಇಂದೇ ದಾವೀದನ ಊರಿನಲ್ಲಿ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ, ವಿಶ್ವವೆಲ್ಲವೂ ಹಾಡಲಿ ಆತನಿಗೆ. ಪ್ರಭುವಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ. ಇಂದೇ ದಾವೀದನ ಊರಿನಲ್ಲಿ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಆತನ ಮುಕ್ತಿ ಮಾರ್ಗವನ್ನು ಪ್ರತಿನಿತ್ಯವೂ ಸಾರಿರಿ. ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ, ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ. ಇಂದೇ ದಾವೀದನ ಊರಿನಲ್ಲಿ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಹರ್ಷಿಸಲಿ ಆಕಾಶವು, ಸಂತೋಷಿಸಲಿ ಭೂಲೋಕವು, ಗರ್ಜಿಸಲಿ ಸಮುದ್ರವು ಮತ್ತು ಅದರೊಳಿರುವುದೆಲ್ಲವೂ.
ಉಲ್ಲಾಸಿಸಲಿ ಹೊಲ ಗದ್ದೆಗಳು, ಪೈರು ಪಚ್ಚಗಳು, ಹರ್ಷಧ್ವನಿಗೈಯಲಿ ಕಾಡಿನ ಫಲ ವೃಕ್ಷಗಳು. ಇಂದೇ ದಾವೀದನ ಊರಿನಲ್ಲಿ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಪ್ರಭು ಧರೆಗೆ ನ್ಯಾಯ ತೀರಿಸಲು ಬಂದೇ ಬರುವರು ಖರೆಯಾಗಿ. ಜಗಕ್ಕೂ ಜನತೆಗೂ ತೀರ್ಪಿಡುವನು ನೀತಿ ನಿಯಮಾನುಸಾರವಾಗಿ. ಇಂದೇ ದಾವೀದನ ಊರಿನಲ್ಲಿ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಎರಡನೆಯ ವಾಚನ ಸಂತ ಪೌಲನು ತೀತನಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 2 ವಾಕ್ಯಗಳು 11-14. ಎಲ್ಲಾ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ನಾವು ಭಕ್ತಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಅಲ್ಲದೆ ಮಹೋನ್ನತ ದೇವರು ಮತ್ತು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರು ಮಹಿಮಾ ರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ಸೌಭಾಗ್ಯವನ್ನು ನಾವು ಎದುರು ನೋಡಬೇಕೆಂದು ಅದು ಕಲಿಸುತ್ತದೆ. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿ ಕೊಟ್ಟರು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಇಷಯನ ಬುಡದಿಂದ ಹೊರಟು ಬಂದ ಓ ಚಿಗುರೇ, ಸದ್ಧರ್ಮದ ಆಧಾರವಾಗಿರುವವರೇ, ತಡಮಾಡದೆ ನಮ್ಮನ್ನು ರಕ್ಷಿಸಲು ಬನ್ನಿ. ಶುಭ ಸಂದೇಶ. ಲೂಕನ ಶುಭ ಸಂದೇಶ ಅಧ್ಯಾಯ 2 ವಾಕ್ಯಗಳು 1-14. ಆ ಕಾಲದಲ್ಲಿ ಚಕ್ರವರ್ತಿ ಔಗುಸ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದನು. ಮೊಟ್ಟ ಮೊದಲನೆಯ ಆ ಜನಗಣತಿ ಕುರೇನ್ಯನು ಸಿರಿಯ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು. ಆಗ ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಜೋಸೆಫನು ದಾವೀದನ ಮನೆತನದವನು ಹಾಗೂ ಗೋತ್ರದವನು. ಆದುದರಿಂದ ಅವನು ಗಲಿಲೇಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೇಯ ನಾಡಿನ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಹೋದಳು. ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಕೆ ಚೊಚ್ಚಲು ಮಗನಿಗೆ ಜನ್ಮವಿತ್ತು. ಇದ್ದ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಗೋದಲಿಯಲ್ಲಿ ಮಲಗಿಸಿದಳು. ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿ ಮಂದೆಗಳನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇಂದೇ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಇಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ ಎಂದನು. ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರವೊಂದು ಕಾಣಿಸಿಕೊಂಡಿತು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಕ್ರಿಸ್ಮಸ್, ಕ್ರಿಸ್ತ ಜಯಂತಿಯ ಹಬ್ಬವನ್ನು ಕೊಂಡಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡೋಣ. ನಾನು ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಇಡಲು ಇವತ್ತು ಇಷ್ಟಪಡ್ತೀನಿ. ಮೊದಲನೇ ಘಟನೆ, ಒಮ್ಮೆ ಇಂಗ್ಲೆಂಡಿನ ರಾಣಿ 2ನೇ ಎಲಿಜಬೆತ್
ಅಮೆರಿಕದ ಭೇಟಿಗೆ ಹೋಗಿದ್ದರು. ಅವರ ಸರಕು ಸಾಮಾನುಗಳು ಅಂದರೆ ಲಗೇಜ್ ನೋಡಿ ಅಲ್ಲಿಯ ಪತ್ರಕರ್ತರು ಆಶ್ಚರ್ಯಗೊಂಡರು. 4,000 ಪೌಂಡ್ ಅಂದರೆ 1,815 ಕಿಲೋಗ್ರಾಂ ಲಗೇಜ್ನಲ್ಲಿ ಪ್ರತಿ ಕಾರ್ಯಕ್ರಮಕ್ಕೆ ಉಪಯೋಗಿಸಲು 2 ಬಟ್ಟೆಗಳು, ಮರಣಕ್ಕೆ ಉಪಯೋಗಿಸುವ 2 ಬಟ್ಟೆಗಳು, ಯಾರಾದರೂ ಸತ್ತು ಹೋದ್ರೆ, ಆಕ್ಸಿಡೆಂಟ್ ಆದರೆ, ಒಂದು ವೇಳೆ ಇವರಿಗೆ ಆಕ್ಸಿಡೆಂಟ್ ಆದರೆ 40 ಬಾಟ್ಲಿ ರಕ್ತ, 2 ಜೋಡಿ ಇಂಗ್ಲಿಷ್ ಮಾದರಿಯ ಟಾಯ್ಲೆಟ್ ಬೇಸಿನ್ಗಳು ಮತ್ತು ಇತರ ಸಾಮಗ್ರಿಗಳು. ಅವರೊಡನೆ ಅವರ ವೈಯಕ್ತಿಕ ಪರ್ಸನಲ್ ಹೇರ್ ಡ್ರೆಸ್ಸರ್ಸ್, ಅವರ ವೈಯಕ್ತಿಕ ವೈದ್ಯರು, 2 ನೌಕರರು ಇತ್ಯಾದಿ. ಅವರ 10 ದಿನದ ಭೇಟಿಗೆ ಬ್ರಿಟನ್ ಸರ್ಕಾರಕ್ಕೆ ತಗಲಿದ ವೆಚ್ಚ $20 ಮಿಲಿಯನ್, ಅಂದರೆ 150 ಕೋಟಿ, 12,50,000. ಎಷ್ಟೊಂದು ಖರ್ಚು ವೆಚ್ಚ ನೋಡಿ. ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತ 2,000 ವರ್ಷದ ಹಿಂದೆ ಈ ಜಗತ್ತಿನ ಭೇಟಿಗೆ ಬಂದರು. ಅವರ ಸರಕು ಸಾಮಾನು ಲಗೇಜ್ ಎಷ್ಟು? ಒಂದು ದನದ ಕೊಟ್ಟಿಗೆಯಲ್ಲಿ ಅವರ ಜನನ. ವೈಯಕ್ತಿಕ ಸೇವಕರು, ನೌಕರರು ಅವರಿಗಿಲ್ಲ. ಅವರಿಗೆ ತಲೆ ಇಡಲು ಒಂದು ತಲೆದಿಂಬು ಕೂಡ ಇರಲಿಲ್ಲ. ಕುರಿ ಮೇಯಿಸುವ, ಕುರಿ ಕಾಯುವ ಕುರುಬರ ಆ ದರ್ಶನ, ದನದ ಕೊಟ್ಟಿಗೆಯಲ್ಲಿ ಅವರ ಜನನ. ಯಹೂದ್ಯ ಸಂಪ್ರದಾಯದ ಪ್ರಕಾರ ಕುರಿ ಮೇಯಿಸುವ ಅಥವಾ ಕುರಿ ಕಾಯುವ ಕುರುಬರಿಗೆ ದೇವಾಲಯದೊಳಗಡೆ ಪ್ರವೇಶ ಇಲ್ಲ. ಅದಕ್ಕಾಗಿ ಯೇಸುವೇ ಅವರಿಗೆ ಪ್ರವೇಶ ದ್ವಾರವಾದರು. ಯೇಸುವೇ ಸ್ವರ್ಗಕ್ಕೆ ಪ್ರವೇಶ ದ್ವಾರ. ಅವರು ದೇವಾಲಯದ ಕಡೆಯ ಭಾಗ ಎಂದರೆ ಹೊರಗಡೆ ನಿಲ್ಬೇಕಾಗಿತ್ತು. ಭೂಸ್ವರ್ಗಗಳ ಒಡೆಯನ ಅರಸನ ಜನನದ ಸಂತಸದ ಸುದ್ದಿ ಮೊದಲು ಅವರಿಗೆ ಲಭಿಸಿತು. ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟವರು ಕೊನೆಯವರು ಮೊದಲಿಗರಾಗುವರು ಅಂತ ಯೇಸು ನಮಗೆ ಹೇಳಿದ್ದನ್ನು ನೆನಪಿಸೋಣ. ಮತ್ತು ಅವರು ಕೊಟ್ಟಿಗೆಯ ಬಳಿ ಬಂದರು. ಈ ಕುರುಬರು ಕೊಟ್ಟಿಗೆಯ ಬಳಿ ಬಂದರು. ಅವರು ನಿಜವಾಗಿಯೂ ಭಾಗ್ಯವಂತರು, ಏಕೆಂದರೆ ಮೊದಲ ಕ್ರಿಸ್ಮಸ್ ಆಚರಿಸುವ ಭಾಗ್ಯ, ಅಂದಿನ ಸಮಾಜದ ಶೋಷಣೆಗೆ ಒಳಗಾದ ವರ್ಗದ ಕುರುಬರಿಗೆ ದಕ್ಕಿತು. ತದನಂತರ ಕೆಲವು ದಿನಗಳ ಬಳಿಕ 3 ರಾಜರು ಅಥವಾ ಜ್ಯೋತಿಷಿಗಳು ಬೆತ್ಲೆಹೇಮಿಗೆ ಬಂದು ಯೇಸುವನ್ನು ಕಂಡು ಆರಾಧಿಸುವ ಭಾಗ್ಯ ಅವರಿಗೆ ಲಭಿಸಿತು. ಇವರು ಯಹೂದ್ಯರ ಪ್ರಕಾರ ಅನ್ಯ ಧರ್ಮದವರು, ಅವರಿಗೂ ಮೊದಲ ಸ್ಥಳ ದಕ್ಕಿತು. ಎರಡನೆಯ ಘಟನೆ ಅಮೆರಿಕದಲ್ಲಿ ನಡೆದ ಇದೊಂದು ಘಟನೆ. ಒಂದು ದಿವಸ ಒಂದು ಮನೆಗೆ ಬೆಂಕಿ ತಗುಲಿತು ಮತ್ತು ಇಡೀ ಮನೆಯೇ ಭಸ್ಮವಾಯಿತು. ಒಳಗಿದ್ದವರು ಬದುಕಿ ಉಳಿದರೂ ಜಾನ್ ಅವರ ತಂದೆ ತಾಯಿ ಒಳಗೆ ಸಿಲುಕಿದ್ದರು. ಅವರನ್ನು ಶ್ರಮಪಟ್ಟು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಜಾನ್ ಅವರನ್ನು ಕಾಪಾಡಿದ. ಆದರೆ ಜಾನ್ನ ಮುಖ ಮಾತ್ರ ಸಂಪೂರ್ಣ ಸುಟ್ಟು ಹೋಯಿತು, ವಿಕಾರವಾಯಿತು. ಕಾಲಚಕ್ರ ಉರುಳಿದಂತೆ ಜಾನ್ ಒಂದು ಕೋಣೆ ಒಳಗಡೆ ಬಂದಿಯಾದ ಕಾರಣ ಯಾರೂ ಅವನನ್ನು ನೋಡುವುದು ಬೇಡವಾಗಿತ್ತು. ಅವರ ಪತ್ನಿ ಲೂಸಿಯಾ ಕೂಡ ತನ್ನ ಪತಿಯನ್ನು ನೋಡುವ ಭಾಗ್ಯ ಆಕೆಗೆ ಇರಲಿಲ್ಲ. ಆತನ ಆಹಾರ ತಿಂಡಿ ತಿನಸ್ಸುಗಳನ್ನು ಬಾಗಿಲ ಬಳಿ ಇಡುತ್ತಿದ್ದರು. ಜಾನ್ನ ಬಹಳ ಆಪ್ತ ಮಿತ್ರ ಡಾಕ್ಟರ್ ಮ್ಯಾಕ್ಸ್ವೆಲ್ ಎಂಬುವರಿದ್ದರು. ಅವರೊಬ್ಬ ಪ್ಲಾಸ್ಟಿಕ್ ಸರ್ಜನ್. ಜಾನನ ಪತ್ನಿ ಈ ಡಾಕ್ಟರ್ ಅನ್ನು ಒಂದು ವಿಶೇಷ ಕೋರಿಕೆಗಾಗಿ ಭೇಟಿ ಮಾಡಿದರು. ವೈದ್ಯರೇ, ನನ್ನ ಪತಿ ನನ್ನನ್ನು ನೋಡಲಂತೂ ಬಿಡುವುದಿಲ್ಲ. ಅವರ ಮುಖ ವಿಕಾರವಾಗಿದೆ.
ನೀವು ನನಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ನನ್ನ ಮುಖವನ್ನು ವಿಕಾರಗೊಳಿಸಿ ಆಗಲಾದರೂ ನನ್ನ ಪತಿಗೆ ನನಗೆ ಆತನೊಡನೆ ಜೀವಿಸಲು ಬಿಡಬಹುದು. ಮರುದಿನ ಡಾಕ್ಟರ್ ಮ್ಯಾಕ್ಸ್ವೆಲ್ ಜಾನ್ನ ಮನೆಯ ಮುಂದೆ ನಿಂತು ಬಾಗಿಲ ತಟ್ಟಿದರು. ಆತ ಹೊರಗಡೆ ಬರಲೇ ಇಲ್ಲ. ಆಗ ವೈದ್ಯರು ಆತನ ಪತ್ನಿಯ ಆಶೆಯನ್ನು ತಿಳಿಸಿದರು. ಸ್ವಲ್ಪ ಸಮಯದ ನಂತರ ಜಾನ್ನ ಬಾಗಿಲು ತೆರೆಯಲ್ಪಟ್ಟಿತು. ತನ್ನ ಪತ್ನಿಯನ್ನು ಕಂಡ. ಮನುಕುಲ ಪಾಪದ ಮೂಲಕ ತಮ್ಮ ಮುಖವನ್ನು ವಿಕಾರಗೊಳಿಸಿತ್ತು. ಸರ್ವೇಶ್ವರ ದೇವರು ಬಹಳ ಸಲೀಸಾಗಿ ಮನುಕುಲದ ಮುಖವನ್ನು ಸರಿಪಡಿಸಬಹುದಿತ್ತು. ಆದರೆ ಪ್ರಭು ಯೇಸು ಕ್ರಿಸ್ತರು ತಮ್ಮ ಮುಖವನ್ನು ವಿಕಾರಗೊಳಿಸಿ ದೇವ ಸ್ವರೂಪಿ ತಾನಾಗಿದ್ದರು ದೇವ ಪದವಿಯನ್ನು ಬಿಡಲೊಲ್ಲೆನೆನ್ನುತ್ತಾ ಆ ಪದವಿಯನ್ನು ಬಿಟ್ಟು ಕೆಳಗಡೆ ಇಳಿದು ಬಂದರು. ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾನೆ, ವಿಕಾರವಾಗಿತ್ತು ಆತನ ಮುಖ. ನಮಗಾಗಿ ದೇವರು ವಿಕಾರಗೊಂಡರು. ಯಾಕೆ? ನಮಗೆ ಆಕಾರ ಕೊಡಲು. ನಮ್ಮ ವಿಕಾರತೆಯನ್ನು ಅವರು ಸ್ವೀಕರಿಸಿ, ನಮ್ಮ ಪಾಪ, ವಿಕಾರ ಅಂದ್ರೆ ಪಾಪವನ್ನು ಸ್ವೀಕರಿಸಿ ನಮಗೆ ಬಿಡುಗಡೆ ಕೊಡಲು ಯೇಸು ಮನುಜರಾದರು. ಆದರೆ ಪ್ರಭು ಯೇಸು ಕ್ರಿಸ್ತರು ತಮ್ಮ ಮುಖವನ್ನು ವಿಕಾರಗೊಳಿಸಿ ಈ ಲೋಕದಲ್ಲಿ ಜನ್ಮ ತಾಳಿದರು ಮತ್ತು ನಮ್ಮನ್ನು ಪಾಪದಿಂದ ಬಿಡಿಸಿದರು. ಮೂರನೆಯ ಘಟನೆ ಇದು ರಷ್ಯಾದಲ್ಲಿ ನಡೆದ ಘಟನೆ. ಬಹಳ ಚಳಿ ಇರುವ ದಿವಸಗಳವು. ಎರಡನೇ ಜಾಗತಿಕ ಯುದ್ಧದ ಸಮಯದಲ್ಲಿ ಬಹಳ ಹಿಮಪಾತವಾಗಿ ಅನೇಕ ಮನೆಗಳು ನಾಶವಾದವು. ಹಿಮಪಾತದಿಂದ ಬದುಕಿ ಉಳಿಯಲು ಜನರು ಆ ಸ್ಥಳದಿಂದ ಪಲಾಯನಗೈದರು. ಒಂದು ಕಾರ್ಖಾನೆಯ ನೌಕರನೊಂದಿಗೆ ಅದರ ಧನಿಕನ್ನು ಓಡಿ ಹೋದ. ಅವರ ಮೇಲೆ ಹಿಮಗಡ್ಡೆ ಬಿದ್ದು ಬಿಟ್ಟಿತು. ರಕ್ಷಣೆ ಪಡೆಯಲು ಅವರು ಓಡಿ ಹೋದ್ರು. ಹಿಮಗಡ್ಡೆ ಬಿದ್ದು ಬಿಟ್ಟಿತು. ಭದ್ರತಾ ಸಿಬ್ಬಂದಿಯವರು ರಸ್ತೆಯನ್ನು ಶುಚಿಗೊಳಿಸುವಾಗ ಅವರಿಗೆ ರಸ್ತೆಯಲ್ಲಿ ಸತ್ತು ಹೋದ. ಆದರೆ ತಲೆ ಶರೀರ ಕೆಳಮುಖವಾಗಿ ಮಲಗಿದ್ದ ಆತನನ್ನು ಮೇಲೆತ್ತುವಾಗ ಆತನ ಕೆಳಗೆ ಮತ್ತೊಬ್ಬ ಗಾಯಗೊಂಡ ವ್ಯಕ್ತಿ ಇದ್ದ. ಆತನಲ್ಲಿ ಇನ್ನೂ ಜೀವವಿತ್ತು. ಆತನಿಗೆ ಚಿಕಿತ್ಸೆ ನೀಡಲಾಯಿತು. ಚಿಕಿತ್ಸೆ ನೀಡಿದ ನಂತರ ಆತನ ಜೀವ ಮರುಕಳಿಸಿತು. ಆತ ಹೇಳಿದ, ಬಹಳ ಹಿಮಪಾತವಾಗುತ್ತಾ ಇತ್ತು. ನಾವಿಬ್ಬರು ಓಡಿ ಹೋಗುತ್ತಿದ್ವಿ. ದೊಡ್ಡ ಮಂಜುಗಡ್ಡೆ ನಮ್ಮ ಮೇಲೆ ಬಿತ್ತು. ಆ ಸಂದರ್ಭದಲ್ಲಿ ನನ್ನ ಯಜಮಾನ ನನ್ನ ಮೇಲೆ ಬಿದ್ದ. ಆತ ನನ್ನ ಮೇಲಿದ್ದರಿಂದ ನಾನು ಬದುಕುಳಿದೆ. ನನ್ನ ಯಜಮಾನ ತನ್ನ ಜೀವವನ್ನು ನನಗಾಗಿ ನೀಡಿ ನನ್ನ ಕಾಪಾಡಿದ. ನಮಗಾಗಿ, ಈ ಲೋಕ ಕಲ್ಯಾಣಕ್ಕಾಗಿ ಜನಿಸಿ ಜೀವಿಸಿ ಹಿಂಸೆ ಬಾಧೆ ಅನುಭವಿಸಿ ಶಿಲುಬೆಯ ಮೇಲೆ ನಮ್ಮ ರಕ್ಷೆಗಾಗಿ ಶಿಕ್ಷೆ ಅನುಭವಿಸಿ ನಮ್ಮನ್ನು ನಿತ್ಯ ಜೀವದೆಡೆಗೆ ಕೊಂಡೊಯ್ಯಲು ನಮ್ಮ ರಕ್ಷಕ ಜನಿಸಿರುತ್ತಾರೆ. ಯೋಹಾನ 10:10, ನಾನು ಬಂದುದು ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಹೌದು, ಸೈತಾನನು ಕಳ್ಳನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು. ಯೇಸು ನಮಗೆ ಜೀವವಾಗಿ ಬಂದರು. ಆತ್ಮೀಯರೇ, ಈ ಮೂರು ಘಟನೆಗಳಲ್ಲಿ ನಾವು ನೋಡುತ್ತೀವಿ. ಈ ಘಟನೆಗಳ ಪ್ರಕಾರ ನಾವು ನೋಡುವುದಾದರೆ ನಮ್ಮ ದೇವರು ಇದಕ್ಕಿಂತ ಸರ್ವಶ್ರೇಷ್ಠನು. ಯಾಕೆ ಘಟನೆಗಳನ್ನು ಹೇಳಿದ್ದೇನೆಂದರೆ, ಈ ಲೋಕದಂತೆ ದೇವರು ಇಲ್ಲ. ಈ ಲೋಕದ ಆಲೋಚನೆಯಂತೆ ದೇವರ ಆಲೋಚನೆ ಅಲ್ಲ. ಯೆಶಾಯ ಪ್ರವಾದಿ 55:8-9, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ ಮಿಗಿಲಾದುದು, ಉನ್ನತವಾದುದು. ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತ ವಿಭಿನ್ನವಾದುದು. ಅದಕ್ಕಾಗಿ ಕ್ರಿಸ್ತ ಜಯಂತಿಯಲ್ಲಿ ದೇವರ ಮಾರ್ಗ ಯಾವುದು ಎಂಬುದಾಗಿ ನಮಗೆ ಸ್ಪಷ್ಟ ಅರಿವಾಗುತ್ತೆ. ಗೋಧಲಿ ಅಥವಾ ದನದ ಕೊಟ್ಟಿಗೆ, ಕೌಶೆಡ್ ಅಂತೀವಿ ನಾವು, ದನದ ಕೊಟ್ಟಿಗೆ, ಅದು ಒಂದು ತ್ಯಾಗದ ಸಂಕೇತ. ಕ್ರಿಸ್ಮಸ್ ತ್ಯಾಗಗಳ ಮತ್ತು ತ್ಯಾಗಿಗಳ ಸಮಾಗಮ. ಏಕೆಂದ್ರೆ ನಾವು ಇದರಲ್ಲಿ ದೇವಪುತ್ರ ಯೇಸುವಿನ ತ್ಯಾಗವನ್ನು ನೋಡ್ತೀವಿ. ಮೊದಲನೇದಾಗಿ, ದೇವರ ಇಚ್ಛೆಗೆ ಇಗೋ ನಾನು ನಿಮ್ಮ ದಾಸ ಎಂದು ಹೇಳುತ್ತಾ ಮರಿಯಮ್ಮನವರು ಮಾಡಿದ ತ್ಯಾಗ. ಮನುಕುಲದ ರಕ್ಷಣೆಗಾಗಿ ತಮ್ಮ ದೇವ ಸ್ವರೂಪವನ್ನು ಯೇಸು ಮಾಡಿದ ತ್ಯಾಗ. ದೇವ ಸ್ವರೂಪ ತ್ಯಜಿಸಿ ಮನುಜನಾದರು.
ಲೋಕರಕ್ಷಕರನ್ನು ಒಡಲಲ್ಲಿ ಧರಿಸಿ ತಮ್ಮ ಸ್ವಾತಂತ್ರ್ಯದ ತ್ಯಾಗ ಮಾಡಿದ ತಾಯಿ. ಹಾಗೇನೆ ದೇವಪುತ್ರರಾದರೂ ದನದ ಕೊಟ್ಟಿಗೆಯಲ್ಲಿ ಜನಿಸಿ ಮಹಿಮೆ, ಪದವಿ, ರಾಜ್ಯಾಧಿಕಾರವನ್ನು, ಸಿರಿತನವನ್ನು ಯೇಸು ತ್ಯಾಗ ಮಾಡಿದರು. ತಾಯಿ ಮರಿಯಮ್ಮ ಕೊನೆಗೆ ಪುತ್ರನಿಗೆ ದೂತನಿತ್ತ ಹೆಸರಿಟ್ಟು ತಮ್ಮ ಇಷ್ಟದ ತ್ಯಾಗ. ಈಗ ಯಾವ ತಾಯಿಗೆ ತಮ್ಮ ಮಕ್ಕಳಿಗೆ ತಾವೇ ಹೆಸರಿಡಬೇಕೆಂಬ ಆಸೆ ಇರುತ್ತೆ, ಆದ್ರೆ ಇದು ದೂತ ಹೆಸರು ಕೊಟ್ಟ, ಪುತ್ರನಿಗೆ ದೂತನಿತ್ತ ಹೆಸರನ್ನಿಟ್ಟು ತಮ್ಮ ಇಷ್ಟದ ತ್ಯಾಗ. ಯೇಸು ಸ್ವಾಮಿ ಭೂಪರದ ಒಡೆಯರಾದರೂ ಹುಲು ಮಾನವನಿಗಾಗಿ ಜನಿಸಿ ಬಡಗಿಯಾಗಿ ಜೀವಿಸಿ ಸಕಲ ಐಶ್ವರ್ಯದ ತ್ಯಾಗ. ತಾಯಿ ಮರಿಯಮ್ಮನವರ ಜೀವನ ನಾವು ನೋಡಿದರೆ ಕೊನೆಗೆ ಮಗುವಿನ ಕ್ಷೇಮಕ್ಕಾಗಿ ಪರದೇಶಕ್ಕೆ ಪಲಾಯನಗೈದು ಹುಟ್ಟೂರು ರಕ್ತ ಸಂಬಂಧಿಗಳ ತ್ಯಾಗ. ಪಿತದೇವರ ಮಗನಾದರೂ ಮರಿಯಮ್ಮನವರ ಮಗ, ಬಡಗಿಯ ಮಗ ಎಂದು ಕರೆಸಿಕೊಂಡು ತಮ್ಮ ದೊಡ್ಡತನದ ತ್ಯಾಗ ಯೇಸು ಮಾಡಿದರು. ಹೀಗೆ ತ್ಯಾಗದ ಹಿನ್ನೆಲೆಯಲ್ಲಿ ಧರೆಗಂದು ಕ್ರಿಸ್ತರ ಆಗಮನವಾಯಿತು. ಆತ್ಮೀಯರೇ, ನಾವು ನೋಡ್ತೀವಿ ಇಲ್ಲಿ ಅನೇಕ ಸಂಕೇತಗಳನ್ನು ನೋಡ್ತೀವಿ. ಮೊದಲನೇದಾಗಿ ಕತ್ತೆ, ಅದು ಯಾವುದಕ್ಕೆ ಹೆಸರುವಾಸಿ? ಅದು ಅದರ ಶಕ್ತಿ ಮತ್ತು ಶ್ರಮಕ್ಕೆ ಹೆಸರುವಾಸಿ. ಹೇಗೆ ನೋಡಿ, ಅದರ ಮೇಲೆ ಬಟ್ಟೆಯನ್ನು ಹಾಕ್ತಾರೆ, ಹೊರಿಸುತ್ತಾರೆ, ಅಂದ್ರೆ ಅದು ಎಷ್ಟೊಂದು ಹೊರಲು ಶಕ್ತವಿದೆ ಎಂಬುದಾಗಿ ಅರ್ಥ. ಎರಡನೇದಾಗಿ ನಾವು ನೋಡ್ತೀವಿ ಕುರಿ. ಕುರಿ ಶ್ರೀಮಂತಿಕೆ ಮತ್ತು ಒಂದು ಪಾಪದ ಪ್ರಾಣಿಯಾಗಿದೆ. ನೋಡಿ, ಆ ಕುರಿ ಒಂದು ವಿಶೇಷವಾದ ಸಂಕೇತ ಇಲ್ಲಿ, ಏಕೆಂದರೆ ಅದು ಮನುಷ್ಯನಿಗೆ ಯಾವ ಒಂದು ಹಾರ್ಮ್ಲೆಸ್ ಅಂತೀವಿ, ಕಷ್ಟ ಕೊಡುವುದಿಲ್ಲ. ಆದರೆ ವಿಶ್ವದಲ್ಲಿ ಯಥೇಚ್ಛವಾಗಿ ವಧಿಸಲ್ಪಡುವ ಜಾನುವಾರು ಅಂದ್ರೆ ಕುರಿ. ಎಲ್ಲಾ ಜಾನುವಾರುಗಳಿಗಿಂತ ಕುರಿ, ಅದರ ಸಂತತಿ ಹೆಚ್ಚಾಗ್ತಾ ಇರುತ್ತೆ. ಹಾಗೇನೆ ನಾವು ನೋಡ್ತೀವಿ ಇಲ್ಲಿ ಆಡು ಅಥವಾ ಹೋತ, ಪಾಪಿಗಳನ್ನು ಆ ರಕ್ಷಣೆಗಾಗಿ ಅಥವಾ ಆ ಒಂದು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಉಪಯೋಗಿಸುತ್ತಿರುವ ಸಂಕೇತ. ಹಾಗೇನೆ ನಾವು ನೋಡ್ತೀವಿ ಇಲ್ಲಿ ಜೀವನದ ಸಾರ್ಥಕತೆಯನ್ನು ನೋಡಬಹುದು. ಜೀವನದ ಸಾರ್ಥಕತೆ ದೊಡ್ಡತನದ ತ್ಯಾಗದಲ್ಲಿದೆ, ಯಜಮಾನಿಕೆ ನಡೆಸುವುದರಲ್ಲಿ ಅಲ್ಲ, ಬದಲಾಗಿ ಸಜ್ಜನಿಕೆ, ಸರಳತೆ, ಇದರಲ್ಲಿ ಜೀವನದ ತ್ಯಾಗ ಅಡಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರ ಜನನದಲ್ಲಿ ಪ್ರತಿಯೊಂದರ ಹಿಂದೆಯೂ ಒಂದು ಮಹತ್ವವಿದೆ ಮತ್ತು ಸಂಕೇತವಿದೆ. ಗಾಡ್ ಈಸ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ದೇವರು ಚಿಕ್ಕ ವಸ್ತುಗಳ ದೇವರಾಗಿದ್ದಾರೆ ಎಂಬ ವಾಕ್ಯ ಪ್ರಭು ಯೇಸುವಿನ ಜೀವನದ ಪ್ರತಿನಿತ್ಯವೂ ಸಾಕ್ಷಿ ನೀಡುತ್ತದೆ. ಪ್ರಭು ತನ್ನ ಹುಟ್ಟಿಗಾಗಿ ಆರಿಸಿಕೊಂಡ ಸ್ಥಳ, ಪೋಷಕರು, ಗೋದಲಿಯಲ್ಲಿದ್ದ ಪ್ರಾಣಿಗಳು ಅಲ್ಪವಾಗಿದ್ದರೂ ದೇವರ ದೃಷ್ಟಿಯಲ್ಲಿ ಸಿರಿವಂತರಾಗಿದ್ದರು. ಆದ್ದರಿಂದ ನಮ್ಮ ಜೀವನದುದ್ದಕ್ಕೂ ದನದ ಕೊಟ್ಟಿಗೆ ಅಂದರೆ ಗೋದಲಿ ಮಾದರಿಯಾಗಲಿ. ನಾವು ತ್ಯಾಗಮಯಿ, ಸರಳ, ಸಜ್ಜನಿಗೆ ಪ್ರತಿಬಿಂಬದ ಯೇಸು ಕ್ರಿಸ್ತರ ಆದರ್ಶವನ್ನು ರೂಢಿಸಿಕೊಂಡು ಬಾಳೋಣ ಮತ್ತು ಪ್ರಭು ಯೇಸುವಿಗೆ ಸಾಕ್ಷಿಗಳಾಗೋಣ. ಆತ್ಮೀಯರೇ, ಇವತ್ತು ಈ ಒಂದು ಸಂದೇಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆ ಸಂದೇಶದಲ್ಲಿ ನಾನು 2ನೇ ವಾಚನದ ಸಂದೇಶವನ್ನು ಕೂಡ ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ, ಯಾಕೆಂದ್ರೆ ಅದು ಬಹಳ ಸುಂದರವಾಗಿ ಹೇಳಿದ್ದಾರೆ. 2ನೇ ವಾಚನ, ಎಲ್ಲಾ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ದೇವರ ಅನುಗ್ರಹ ನಮ್ಮೆಲ್ಲರ ಜೀವೋದ್ಧಾರಕ್ಕಾಗಿ ಪ್ರಕಟವಾಗಿದೆ. ಆದ್ದರಿಂದ ನಾವು ಏನ್ ಮಾಡಬೇಕು? ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಬೇಕು. ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಅಲ್ಲದೆ ಮಹೋನ್ನತ ದೇವರು
ಮತ್ತು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರು ಮಹಿಮಾ ರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ಸೌಭಾಗ್ಯವನ್ನು ನಾವು ಎದುರು ನೋಡಬೇಕೆಂದು ಅದು ಕಲಿಸುತ್ತದೆ. ಆದ್ದರಿಂದ ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದ್ದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿಕೊಟ್ಟರು. ನಾವು ಯೇಸುವಿಗೆ ಸ್ವಂತ, ನಾವು ದೇವರಿಗೆ ಸ್ವಂತ, ನಾವು ದೇವರ ಮಕ್ಕಳು ಯೇಸು ಕ್ರಿಸ್ತರ ಮೂಲಕ. ಆದ್ದರಿಂದ ನಮ್ಮ ಕಳೆದುಕೊಂಡ ಸೌಭಾಗ್ಯವನ್ನು ಯೇಸು ಕ್ರಿಸ್ತರು ನಮಗೆ ಮರುಕಳಿಸಿಕೊಟ್ಟರೆಂದು ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲೂ ಹೇಳ್ತಾರೆ. ಆತ್ಮೀಯರೇ, ಈ ಜೀವೋದ್ಧಾರದ ದಿನ, ಆಶೀರ್ವಾದದ ದಿನ, ಕೃಪೆಯ ದಿನ ಈ ಕ್ರಿಸ್ಮಸ್, ಕ್ರಿಸ್ತ ಜಯಂತಿ. ಈ ಜಯಂತಿ ಇತರ ಜಯಂತಿಗಳ ಹಾಗೆ ಅಲ್ಲ, ಇತರ ಹುಟ್ಟುಹಬ್ಬಗಳ ಹಾಗೆ ಅಲ್ಲ. ಈ ಜಯಂತಿಯಲ್ಲಿ ಒಂದು ವಿಶೇಷ ಅರ್ಥವಿದೆ. ಈ ಜಯಂತಿಯಲ್ಲಿ ವಿಶೇಷವಾದ ಕರುಣೆ ಇದೆ, ಕೃಪೆ ಇದೆ, ದಯೆ ಇದೆ ಮತ್ತು ದೇವರ ಪ್ರೀತಿ ಇದೆ. ದೇವರ ಪ್ರೀತಿ ಧನದ ಕೊಟ್ಟಿಗೆಯಲ್ಲಿ ನಮಗೆ ಗೋಚರವಾಯಿತು. ಅಗೋಚರ ದೇವರ ಶಕ್ತಿ ಗೋಚರವಾದ ರೀತಿ ನೋಡಿದರೆ ಇಡೀ ವಿಶ್ವವೇ ವಿಸ್ಮಯವಾಗಬೇಕು. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಾವು ದೇವರ ಹಾದಿಯಲ್ಲಿ ಜೀವಿಸೋಣ, ದೇವರ ವಾಕ್ಯದಂತೆ ಜೀವಿಸೋಣ. ಯೇಸುವನ್ನು ನಮ್ಮ ರಕ್ಷಕ ಅಂತ ನಾವು ಸ್ವೀಕರಿಸಿದ್ದೇವೆ. ಆ ರಕ್ಷಣೆ ಅಡಿಯಲ್ಲಿ ಮೊದಲ ಸ್ಥಳವನ್ನು ಆತನಿಗೆ ಕೊಡೋಣ, ಆತನನ್ನು ನಾವು ಆರಾಧಿಸೋಣ. ಆ ದನದ ಕೊಟ್ಟಿಗೆಯಲ್ಲಿ ಯೇಸು ಜನಿಸಿದ್ದಾರೆ ಖರೆ, ಆದರೆ ನಮ್ಮ ಹೃದಯವೆಂಬ ಗೋದಲಿಯಲ್ಲಿ, ಒಬ್ರು ಹೇಳ್ತಾ ಇದ್ದಾರೆ ಪ್ರಸಿದ್ಧ ಬರಹಗಾರ, ಸಾವಿರಾರು ಗೋದಲಿಯಲ್ಲಿ ಕ್ರಿಸ್ತನನ್ನು ನಾವು ಇಟ್ಟರೂ ಒಂದು ವೇಳೆ ನಮ್ಮ ಹೃದಯದಲ್ಲಿ ಕ್ರಿಸ್ತ ಜನಿಸದಿದ್ದರೆ ಆ ಸಾವಿರಾರು ಗೋದಲಿಗಳು ಮಾಡಿ ನಾವು ಏನು ಅರ್ಥ ಇಲ್ಲ. ಇವತ್ತು ಕ್ರಿಸ್ತನ ನಿಜವಾದ ಅರ್ಥ ಬರಬೇಕಾದ್ರೆ ನನ್ನ ಹೃದಯದಲ್ಲಿ ಕ್ರಿಸ್ತನ ಪ್ರೀತಿ, ಶಾಂತಿ, ಕ್ಷಮೆ, ಸಮಾಧಾನ, ಸಹನೆ, ಸೈರಣೆ, ಸಜ್ಜನಿಕೆ, ಸೌಜನ್ಯ, ಸಹೋದರತ್ವ ಇದೆಲ್ಲ ಹಿಡಿದು ಬರಬೇಕು. ಮಾತ್ರವಲ್ಲ, ಇನ್ನಷ್ಟೋ ಜನ ದನದ ಕೊಟ್ಟಿಗೆ, ಪಾವರ್ಟಿ, ಬಡತನದ ರೇಖೆಗಿಂತ ಕೆಳಗಿದ್ದಾರೆ. ಕೆಲವು ದಿನಗಳ ಹಿಂದೆ ನಾನು ದೆಹಲಿಯಲ್ಲಿರುವ ನಮ್ಮ ರಾಷ್ಟ್ರೀಯ ಯುವ ಸಂಚಲನಕ್ಕೆ ಭೇಟಿ ಮಾಡಿದ್ದೆ. ಅವರು ಕ್ರಿಸ್ತ ಜಯಂತಿಗಾಗಿ ಒಂದು ಹೊಸ ಯೋಜನೆಯನ್ನು ಅವರು ಮಾಡಿದ್ರು. ಕ್ರಿಸ್ತ ಜಯಂತಿಯ ದಿನದಂದು ಫೀಡ್ ಅ ಪುವರ್ ಪರ್ಸನ್, ಅಂದರೆ ಹಸಿವಿನಿಂದ ನರಳುತ್ತಿರುವ ಬಡ ಜನರಿಗೆ ಆ ದಿವಸ ಒಂದು ಊಟವನ್ನು ಕೊಡುವಂತಹ, ಅಂದ್ರೆ ಅದನ್ನು ಕೇವಲ ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ, ಪ್ರತಿ ಭಾರತೀಯ ಕಥೋಲಿಕ ಯುವ ಸಂಚಲನ ಪ್ರತಿಯೊಂದು ಧರ್ಮ ಕೇಂದ್ರದಲ್ಲೂ, ಧರ್ಮಕ್ಷೇತ್ರದಲ್ಲೂ ಇದನ್ನು ಮಾಡಲು ಅವರು ಕರೆ ನೀಡಿದ್ದಾರೆ. ಬಹಳ ಒಂದು ಸುಂದರವಾದ ಆಲೋಚನೆ. ಆದ್ದರಿಂದ ನಾವು ಈ ಆಚರಣೆಗಳಲ್ಲಿ ಮೈ ಮರೆಯದೆ, ಆಚರಣೆಗಳಲ್ಲಿ ಮುಳುಗಿ ಹೋಗದೆ, ವೈಭವಗಳಲ್ಲಿ ಮುಳುಗಿ ಹೋಗದೆ, ಅಲಂಕಾರಿಕ ವಸ್ತುಗಳಲ್ಲಿ ಅಥವಾ ಈ ಸ್ಟಾರು, ಕ್ರಿಬ್ಬು ಅಥವಾ ಈ ಡೆಕೋರೇಷನ್ಗಳಲ್ಲಿ, ಬಟ್ಟೆ, ಸಂತೋಷ, ಅವುಗಳಲ್ಲಿ ಮಾತ್ರ ಅದು ಬೇಕು, ಮುಳುಗಿ ಹೋಗದೆ ನಾವು ನಿಜವಾದ ಕ್ರಿಸ್ತ ಜಯಂತಿಯನ್ನು ನಮ್ಮ ತ್ಯಾಗಮಯ ಜೀವನದ ಮೂಲಕ, ಪರಸ್ಪರರಿಗೆ ಸಹಾಯ ಮಾಡುವುದರ ಮೂಲಕ, ಉಳ್ಳವರು ಇಲ್ಲದವರಿಗೆ ಸಹಾಯ ಮಾಡುವುದರ ಮೂಲಕ, ಶ್ರೀಮಂತ ದೇಶಗಳು ಬಡ ರಾಷ್ಟ್ರಗಳನ್ನು ಮೇಲೆತ್ತುವುದರ ಮೂಲಕ, ಬಡತನ ರೇಖೆಗಿಂತ ಕೆಳಗಿದ್ದವರನ್ನು ಸ್ಪರ್ಶಿಸುವುದರ ಮೂಲಕ ಆಚರಿಸೋಣ. ಆವಾಗ ನಿಜವಾದ ಅರ್ಥ ನಮ್ಮ ಈ ಕ್ರಿಸ್ತ ಜಯಂತಿಗೆ ಇದೆ. ಆತ್ಮೀಯರೇ, ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಯೇಸು ನಾಮದಲ್ಲಿ ಇಲ್ಲಿ ಸೇರಿರುವ ಈ ಸುವಾರ್ತೆಯನ್ನು ಆಲಿಸುವ ಪ್ರತಿಯೊಬ್ಬರು ಅಭಿಷೇಕಗೊಳ್ಳಲಿ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗ ರುಜಿನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಜಾತಿ, ಮತ, ಧರ್ಮ ಎನ್ನದೇ ಆಶೀರ್ವದಿಸುವ ಪ್ರಭು ಯೇಸುವೆ, ಈ ಲೋಕದಲ್ಲಿರುವ 750 ಕೋಟಿ ಜನರಿಗಾಗಿ, ಭಾರತದ 130 ಕೋಟಿ ಜನರಿಗಾಗಿ, ನನ್ನ ಕರ್ನಾಟಕದ 7 ಕೋಟಿ ಜನರಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರ ಮೇಲೆ ನಿಮ್ಮ ಕರುಣೆ, ಕೃಪೆ, ದಯೆ ಇಳಿದು ಬರಲಿ. ಶಾಂತಿ, ಸಮಾಧಾನ ಇಳಿದು ಬರಲಿ. ಅಂಧಕಾರ ಶಕ್ತಿಗಳು, ಬಂಧನಗಳು, ಯುದ್ಧ, ಜಗಳಗಳು ಅಥವಾ ಪ್ರಾಕೃತಿಕ ವಿಕೋಪಗಳು, ಅತಿವೃಷ್ಟಿ, ಅನಾವೃಷ್ಟಿಗಳು ದೂರವಾಗಲಿ. ಯೇಸು ನಾಮದಲ್ಲಿ ವಿಶ್ವದ ಮೇಲೆ ಆಶೀರ್ವಾದ ಇಳಿದು ಬರಲಿ. ಅನಾರೋಗ್ಯದಲ್ಲಿರುವವರು, ಹಾಸಿಗೆಯಲ್ಲಿರುವವರು, ಮರಣಾಂತಿಕ ಕಾಯಿಲೆಗೆ ಒಳಗಾದವರು ಯೇಸುವಿನ ನಿಮ್ಮ ನಾಮದಲ್ಲಿ ಸೌಖ್ಯಗೊಳ್ಳಲಿ. ಈ ಪವಿತ್ರ ಧರ್ಮಸಭೆಯ ಈ ಬಲಿಪೂಜೆಯನ್ನು ಅರ್ಪಿಸುತ್ತಿರುವ ಪ್ರತಿಯೊಂದು ಧರ್ಮ ಕೇಂದ್ರಗಳನ್ನು ಆಶೀರ್ವದಿಸು. ಈ ರಾತ್ರಿಯ ಆಚರಣೆ, ಬೆಳಗಿನ ಆಚರಣೆ, ಎಲ್ಲ ಆಚರಣೆಗಳು ಆಶೀರ್ವಾದದ ಆಚರಣೆಗಳಾಗಲಿ. ಈ ದಿನ ವಿಶೇಷವಾಗಿ ಗೋದಲಿಯನ್ನು ಭೇಟಿ ಮಾಡುತ್ತಿರುವ ಸಾವಿರಾರು ಜನರನ್ನು ನೀವು ಮುಟ್ಟಿ ಸ್ಪರ್ಶಿಸಿ ಗುಣಪಡಿಸಿರಿ. ವಿಶೇಷವಾಗಿ ಯೇಸುವಿನ ದೇವಾಲಯವನ್ನು ಭೇಟಿ ಮಾಡುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರುಣೆ, ಕೃಪೆ ಇಳಿದು ಬರಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಟಚ್, ನಾಟ್ ಹೀಲ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ.
ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್.